ಮೆಡಿಕಲ್ ಕಾಲೇಜ್ ಪ್ರಸ್ತಾವನೆ ಇಲ್ಲಿಂದ ಹೋಗಿಯೇ ಇರಲಿಲ್ಲ. ಅದು ತಾಲೂಕು ಆಫೀಸಲ್ಲೇ ಇತ್ತು. ನಾನು ಶಾಸಕನಾದ ನಂತರ ಅದನ್ನು ಹೆಲ್ತ್ ಸೆಕ್ರೆಟರಿಗೆ ಒಂದು ವಾರದಲ್ಲಿ ಮುಟ್ಟಿಸುವ ಕೆಲಸವನ್ನು ಮಾಡಿದ್ದೀನಿ. ಮೆಡಿಕಲ್ ಕಾಲೇಜ್ ಬಗ್ಗೆ ಮೆಡಿಕಲ್ ಕಾಲೇಜ್ ಪ್ರಸ್ತಾವನೆಯನ್ನು ಈಗಲೇ ಅದು ನಾನು ಗೊತ್ತಿರಲಿಲ್ಲ. ಮೆಡಿಕಲ್ ಕಾಲೇಜ್ ಪ್ರಸ್ತಾವನೆ ಇಲ್ಲಿಂದ ಹೋಗಿಯೇ ಇರಲಿಲ್ಲ. ಅದು ತಾಲೂಕು ಆಫೀಸಲ್ಲೇ ಇತ್ತು. ಆ ಮೆಡಿಕಲ್ ಕಾಲೇಜ್ ಪ್ರಸ್ತಾವನೆಯನ್ನು ಈಗ ಅಸಿಸ್ಟೆಂಟ್ ಕಮಿಷನರ್ ಮುಖಾಂತರ ರೆಕಮೆಂಡೇಷನ್ ಮಾಡಿ DC ಅವರ ಮುಖಾಂತರ ರೆಕಮೆಂಡೇಷನ್ ಮಾಡಿ ಈಗ ಪ್ರಪೋಸಲ್ ಹೆಲ್ತ್ ಸೆಕ್ರೆಟರಿ ಹತ್ರ ಇದೆ. ಹೆಲ್ತ್ ಸೆಕ್ರೆಟರಿ ಹತ್ರ ನಾನು ಶಾಸಕನಾದ ನಂತರ ಅದನ್ನು ಹೆಲ್ತ್ ಸೆಕ್ರೆಟರಿಗೆ ಒಂದು ವಾರದಲ್ಲಿ ಮುಟ್ಟಿಸುವ ಕೆಲಸವನ್ನು ಮಾಡಿದ್ದೀನಿ. ಈಗ ಅಲ್ಲಿ ಈ ಬಜೆಟಲ್ಲಿ ಅದನ್ನು ಸೇರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಇಲ್ಲಾಂತಂದರೆ ಕ್ಯಾಬಿನೆಟಲ್ಲಾದರೂ ಅದನ್ನು ಅಪ್ರೂವ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೆ 5 ವರ್ಷ ಅದಕ್ಕೆ ನೋಡಿ ಗೌರ್ಮೆಂಟಲ್ಲಿ ಫುಲ್ ಪ್ಲೆಜ್ಡ್ ಟೀಮ್ ಸೆಟ್ ಮಾಡಿದ್ದಾರೆ. ಈಗ ಕರ್ನಾಟಕದಲ್ಲಿ 6 ಡಿಸ್ಟಿಕ್ಗಳಲ್ಲಿ ಆಲ್ರೆಡಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಆಗಿದೆ. ಅದಕ್ಕೆ ಬಿಲ್ಡಿಂಗ್ ಮಾಡಲಿಕ್ಕೆ ಒಂದು ಸೆಟಪ್ಪು, ಮೆಡಿಕಲ್ ಕಾಲೇಜ್ ಸೆಟಪ್ ಮಾಡಲಿಕ್ಕೆ ಒಂದು ಟೋಟಲ್ 5,000 ಕೋಟಿ 4,600 ಕೋಟಿಯ ಪ್ರೊಜೆಕ್ಟ್ ಆಗ್ತದೆ. ಅದರಲ್ಲಿ 2,600 ಕೋಟಿ ಬಿಲ್ಡಿಂಗಿಗೆ, ಬಾಕಿದು 2,000 ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಅಂತ. ಸೊ ಅದಕ್ಕೆ ಸೆಟಪ್ ಪ್ರಪೋಸಲ್ ಗೌರ್ಮೆಂಟಲ್ಲಿ ಆಲ್ರೆಡಿ ಇದೆ. ಬಿಲ್ಡಿಂಗ್ ಆದ ಕೂಡಲೇ 2 ವರ್ಷ ಇದು ಹಾಸ್ಪಿಟಲ್ ರನ್ ಆಗ್ತದೆ. ಆಮೇಲೆ ಮೆಡಿಕಲ್ ಕಾಲೇಜಿಗೆ ಪರ್ಮಿಷನ್ ಆಗ್ತದೆ. ವಿದಿನ್ 4 to 4.5 years 5 yearsಲ್ಲಿ ಪ್ರಾಜೆಕ್ಟ್ ರನ್ ಆಗೋ ಥರ ಇದೆ. ಅಲ್ಲ, ಈ ಆಸ್ಪತ್ರೆಯನ್ನು ಮಾಡುವ ನೋಡಿ, ಇಲ್ಲಿ ಜಾಗದ ಕೊರತೆಗಳಿದೆ. ಇಲ್ಲಿ ಇದನ್ನು ಪೂರ್ತಿ ಒಂದು ಆಸ್ಪತ್ರೆಯನ್ನು ಬಂದ್ ಮಾಡಿ ಇನ್ನೊಂದು ಆಸ್ಪತ್ರೆಯನ್ನು ಇಲ್ಲಿ ಬಿಲ್ಡಿಂಗ್ ಮೇಲೆ ಏರಿಸಲಿಕ್ಕೆ ಸಾಧ್ಯ ಇಲ್ಲ. ಸಪರೇಟ್ ಜಾಗ ಅಂತ ಹೇಳಿದ್ರೆ ಇದನ್ನು ಇದ್ದುಕೊಂಡು ಅದನ್ನು ಡೆವಲಪ್ ಮಾಡಿದರೆ 300 ಬೆಡ್ ಇದು ಮಾಡಿದರೆ ಅಲ್ಲಿ ಮತ್ತೆ ಅಡಿಷನಲ್ ಆಗಿ ನಾವು ಮೆಡಿಕಲ್ ಕಾಲೇಜ್ ಮಾಡುವಂಥದ್ದನ್ನು ಆಲೋಚನೆ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟ ಪಕ್ಕದ ಜಾಗ ಅದನ್ನು ಮಾಡಿದಲ್ಲಿ ನೀವು ಮೆಡಿಕಲ್ ಕಾಲೇಜ್ ಮಾಡೋಕ್ಕಾಗಲ್ಲ. ಆಸ್ ಪರ್ ದ ಮೆಡಿಕಲ್ ಕಾಲೇಜ್ ನಾರ್ಮ್ಸ್ಗೆ ಮಿನಿಮಮ್ 40 acres ಆಫ್ ಲ್ಯಾಂಡ್ ಈಸ್ ರಿಕ್ವೈರ್ಡ್. 300 ಬೆಡ್ ಹಾಸ್ಪಿಟಲ್ ಮಾಡಿದರೆ ಅದಕ್ಕೆ ಮೆಡಿಕಲ್ ಕಾಲೇಜ್ ಪರ್ಮಿಷನ್ ಸಿಗ್ತದೆ. ಮೆಡಿಕಲ್ ಕಾಲೇಜು ಇಲ್ಲಿ 300 ಬೆಡ್ ಅಲ್ಲೂ 300 ಮಾಡಲಿಕ್ಕೆ ಯಾವ ಸರ್ಕಾರನೂ ಕೊಡುವುದಿಲ್ಲ. ಈಗ 5.1 ಅಂತ ಹೇಳ್ತಾರಲ್ಲ, ಅದರಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಈಗ ಸೇರಿಸಿದ ಜಾಗದಲ್ಲಿ ಆಗುದಿಲ್ಲ. 40 ಎಕರೆ ಜಾಗ ಬೇಕು ಅದಕ್ಕೆಲ್ಲ ಸರ್. ಇದಕ್ಕೆ 300 ಬೆಡ್ ಸರ್ ಅವರು ಹೇಳ್ತಾ ಇರೋದು. ಈಗ 300 ಬೆಡ್ ಆಸ್ಪತ್ರೆ ಇದನ್ನು ಮಾಡಿದ್ರೆ ಕಾಲೇಜ್ ಸಪರೇಟ್ ಅಲ್ಲಿ ಬನ್ನೂರಲ್ಲಿ ಇದೆ ಅಲ್ಲ ಆಗ್ತದೆ. ಒಂದೇ ಬೇಸಿಸ್ ಅಲ್ಲಿ ಯಾವುದಲ್ಲಿ ನೀವು ಮೆಡಿಕಲ್ ಕಾಲೇಜ್ ಮಾಡ್ತೀರಾ ಅದೇ ಇದರಲ್ಲಿ 300 ಕಾಲೇಜ್ ಇದು ಬೇಕು, ಆಸ್ಪತ್ರೆ ಬೇಕು, ಒಟ್ಟಿಗೆ ಬೇಕು. ಅದರ ಪ್ರಕಾರನೇ ಅದಾಗಬೇಕು. ಕೈಯಪ್ ತಗೊಳ್ಬೋದು. ನಾವು 300 ಕಾಲೇಜ್ ಅಲ್ಲಿ 200 ಬೆಡ್ ಮಾಡಿ ಇದನ್ನು 100 ಬೆಡ್ ಅನ್ನು ನಾನು ತಗೊಳ್ಬೋದು. ಅದಕ್ಕೆ ಅದು 300 ಬೆಡ್ ಆಗ್ತದೆ. ಅಲ್ಲಿ 200 ಬೆಡ್ ಮಾಡಿ ಒಟ್ಟಿಗೆ ಮಾಡಬೇಕು. ಇದನ್ನು ಒಂದು ಸಪರೇಟ್ ಅದರ ಜೊತೆಯಲ್ಲಿ ಇದನ್ನು ತಗೊಳ್ಬೋದು. ಅಲ್ಲಿ 200 ಬೆಡ್ ಮಾಡಿ ಇದನ್ನು 100 ಬೆಡ್ ತಗೊಳ್ಬೋದು. ಈಗ ನೋಡಿ, ಎಲ್ಲ ಏನಪ್ಪ ಇವರೆಲ್ಲ ಹಾಗೇನೆ ಮಾಡೋದು. ಅಲ್ಲಿ 50 ಬೆಡ್ ದೂರ ಇದರ ತರ ಮಾಡ್ತಾರೆ. ಸೊ ಇಲ್ಲಿ ಅದನ್ನು ಟೈಅಪ್ ತಗೊಂಡು ಮಾಡುವಂತ. ಆಲ್ರೆಡಿ ಕಳಿಸಲಿಲ್ಲ ಇಲ್ಲಿಂದ ಪ್ರಸ್ತಾವನೆ ಕಳಿಸಿರ್ಬೋದು. ಅಲ್ಲಲ್ಲ, ಮೆಡಿಕಲ್ ಕಾಲೇಜ್ ಪ್ರಸ್ತಾವನೆ ಇಷ್ಟವರೆಗೆ ಯಾವುದು ಹೋಗಲಿಲ್ಲ. 300 ಬೆಡ್ ಇದು ಅಪ್ಗ್ರೇಡೇಷನ್ ಹೋಗಿರ್ಬೋದು. ಯಾವಾಗ ಸರ್ಕಾರದ ಮುಂದೆ ಮೆಡಿಕಲ್ ಕಾಲೇಜು ಮತ್ತು ಇದು ಮಾಡುವ ಪ್ರಸ್ತಾವನೆ ಇರುವಾಗ ಯಾವುದಾದ್ರೂ ಒಂದೊಂದು ಕನ್ಸಿಡರೇಷನ್ ಮಾಡ್ತದೆ. ಈಗ ನೀವು ಇಲ್ಲಿ 300 ಬೆಡ್ ಮಾಡಬೇಕಿದ್ರು ಹೊಸ ಜಾಗಗಳು ಬೇಕು ಮಾಡಿ. ಮಹಿಳಾ ಕಾಲೇಜಿದು ಜಾಗ ತಗೋಬೇಕು, ಪಕ್ಕ ಮಹಿಳಾ ಕಾಲೇಜ್ ಇದೆ, ಏಳು ತಗೋಬೇಕು. ಇದೆಲ್ಲ ಸುತ್ತಮುತ್ತ ತಗೊಳ್ಳಿಕ್ಕೆ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂಸ್. ಆ ಡಿಪಾರ್ಟ್ಮೆಂಟ್ ಅದು ಎಲ್ಲ ಆಗಿದೆ. ಸಾಧಾರಣ ಇಲ್ಲಿ ಅಂಬೇಡ್ಕರ್ ಇದಕ್ಕೆ ಇಟ್ಟದ್ದು ಜಾಗ ಹ್ಯಾಂಡ್ ಓವರ್, ಹಾಸ್ಪಿಟಲ್ ಇದು RTC ಆಗಿದೆ. ಈಗ ಮಹಿಳಾ ಕಾಲೇಜು ಸಹ ಆಗಿದೆ, ಜೈಲ್ ಜಾಗದೆಲ್ಲ ಆಗಿದೆ. ಅದೆಲ್ಲ 5.16 ಎಕರೆ ಟೋಟಲ್ ಜಾಗ ಕ್ಯಾಬಿನೆಟ್ ಅಲ್ಲಿ ಯಾವುದೇ ಅಪ್ರೂವಲ್ ಆಗಲಿಲ್ಲ ಇಷ್ಟವರೆಗೆ. ಈಗ ನೋಡಿ, 300 ಬೆಡ್ ಮಾಡಬೇಕಿದ್ರೆ ಈ ಬಿಲ್ಡಿಂಗ್ ಅನ್ನು ಕೆಡವಲೇಬೇಕಲ್ಲ, ಮಾಸ್ಟರ್ ಪ್ಲಾನ್ ಮಾಡಲೇಬೇಕಲ್ಲ. ಆಗ ಆಸ್ಪತ್ರೆಯಲ್ಲಿ ರನ್ ಮಾಡು. ಇದನ್ನು OT ರನ್ ಮಾಡಲಿಕ್ಕೆ ಸಾಧ್ಯ ಇದೆಯಾ?
ಹೆರಿಗೆ ಸೆಕ್ಷನು OT ಬಾಕಿದ್ದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರೌಂಡಿಂಗ್ ಬಿಲ್ಡಿಂಗ್ ತಗೊಂಡು ಬಂದು ಮಾಡಬೇಕಷ್ಟೇ. ಬಟ್ ಮಾಸ್ಟರ್ ಪ್ಲಾನಲ್ಲಿ ಕೂತ್ಕೊಡುವುದಿಲ್ಲ. ವೆಲ್ ಪ್ಲಾನ್ ಸಾಧ್ಯನೇ ಇಲ್ಲ. ಇಲ್ಲಿ ಅದಕ್ಕೆ ಫಿಲ್ಟ್ರೇಷನ್ ಪ್ಲ್ಯಾಂಟ್ ಬೇಕು, ಆಕ್ಸಿಜನ್ ಪ್ಲ್ಯಾಂಟ್ ಬೇಕು. ಈಗ ಇರುವುದರಲ್ಲಿ ಇವರು ಹೊರಗಡೆಯಿಂದ ತರುವಂಥದ್ದೆಲ್ಲ ಇರೋದು. ಸೊ ಮಾಸ್ಟರ್ ಪ್ಲ್ಯಾನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಬೆಟರ್ ಟು ಎನಿವೇ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಸ್ಕ್ರ್ಯಾಚ್. ಸೊ ಅಲ್ಲಿ ಸ್ಟಾರ್ಟ್ ಮಾಡಿ ಇದನ್ನು 100 ಬೆಡ್ ತಗೊಂಡು ಈಗಿರುವ ಫೆಸಿಲಿಟಿಯನ್ನೆಲ್ಲ ಕೊಡ್ಬೋದು. ಆನಂತರ ಎಲ್ಲ ಫ್ಯಾಕಲ್ಟೀಸ್ ಎಲ್ಲ ಬರಬೇಕಲ್ಲ, ಮೆಡಿಕಲ್ ಕಾಲೇಜ್ ಬರಬೇಕಾದ್ರೆ ಹಾಸ್ಟೆಲ್ಸ್ ಬೇಕು, ಎಲ್ಲ ಬರಬೇಕಲ್ವ. ಸರ್, ಈಗಾಗಲೇ ಒಂದು ಕ್ಲಾರಿಫಿಕೇಶನ್, ಮೆಡಿಕಲ್ ಕಾಲೇಜ್ಗೆ ಸಂಬಂಧಪಟ್ಟಂತೆ ಫಸ್ಟ್ ಟೈಮ್ ಅದು ಹೆಲ್ತ್ ಸೆಕ್ರೆಟರಿ ಅವರಿಗೆ ಹೋಗಿ, ಈಗ ಹೌದು ಇಷ್ಟು ಸಮಯ ಹೋಗಿರಲಿಲ್ಲ. ಏನಿಲ್ಲ, ಇಲ್ಲಿ ತಾಲೂಕು ಆಫೀಸಲ್ಲಿ ಒಂದು ಪ್ರಪೋಸಲ್ ಅಂತ ಒಂದು ಜಾಗ ಸೂಚಿಸಿ ಇಟ್ಕೊಂಡಿದ್ರು. ಅದನ್ನು ಮೊನ್ನೆ ತಹಸೀಲ್ದಾರ್ ಹತ್ರ AC ಹತ್ರ ಪ್ರಪೋಸಲ್ ರೆಕಮೆಂಡ್ ಮಾಡಿ ಸ್ಕೆಚ್ ಎಲ್ಲ ಮಾಡಿ ಸೆಟ್ ಮಾಡಿ DC ಅವರಿಂದ ಪ್ರಪೋಸಲ್ ಹೋಗಿ ಹೆಲ್ತ್ ಸೆಕ್ರೆಟರಿ ಅವರಿಗೆ ಇನ್ನು ಅದು ಒಂದು ಬಜೆಟಲ್ಲಿ ಅಕೊಮಡೇಟ್ ಮಾಡಬೇಕು. ನಾಡಿದ್ದು ರಿವೈಸ್ಡ್ ಬಜೆಟ್ ಆಗ್ತದೆ ಜುಲೈಯಲ್ಲಿ, ಅದರಲ್ಲಿ ಅಕೊಮಡೇಟ್ ಮಾಡಬೇಕು. ಇಲ್ಲಾಂದರೆ ಕ್ಯಾಬಿನೆಟಲ್ಲಿ ಪಾಸ್ ಆಗಬೇಕು. ಎಲ್ಲ ಡಿಸ್ಟಿಕ್ಗಳಿಗೂ ಒಂದೊಂದು ಮೆಡಿಕಲ್ ಕಾಲೇಜ್ ಮಾಡಬೇಕಂತ ಆಲ್ರೆಡಿ ಕಾನೂನು ಇದೆ ಎಲ್ಲ ಡಿಸ್ಟಿಕಲ್ಲಿ. ಈಗ ಮಂಗಳೂರಲ್ಲಿ ತುಂಬ ಪ್ರೈವೇಟ್ ಕಾಲೇಜುಗಳಿರೋದ್ರಿಂದ ನಮ್ಮ ಹತ್ರ ಆಲ್ರೆಡಿ ಜಾಗ ಇಲ್ಲಿ ಇರುವುದರಿಂದ 40 ಎಕರೆ ಜಾಗ ಇರೋದ್ರಿಂದ ನಮಗೆ ಪ್ರಯಾರಿಟಿಯಲ್ಲಿ ತಗೊಳ್ಳುವಂಥ ಕೆಲಸಗಳಾಗಬೇಕು. 𝐒𝐮𝐻 English Medium School, located in Alappuzha, Krishnanagara, Mudnooru, Puttur, highlights patriotism-centric education with Bharatiya values. Located in municipality area, a blend of urban and rural atmosphere, informing the kids' progress to the parents on daily basis. Fine English environment in the classrooms, effective communication with the parents, easy access to the school management. Just 3.5 kilometers from Puttur towards Uppinangady. Personal attention to each kid. Admission open for 2023-24. 𝐒𝐮𝐻 English Medium School, an unit of 𝐒𝐻 Educational and Charitable Trust, Alappuzha, Krishnanagara, Mudnooru, Puttur. Contact 7338085983 9448485983. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.